ಪ್ರತಿ ವರ್ಷ ಕರಾವಳಿ ಭಾಗದಲ್ಲಿ ಗಣೇಶ ಚತುರ್ಥಿ ದಸರಾಕ್ಕೆ ಸಾಕಷ್ಟು ಸದ್ದು ಮಾಡುತ್ತಿದ್ದ ಹುಲಿವೇಷ ಇದೀಗ ಕಳೆದ 2 ವರ್ಷಗಳಿಂದ ಕೋವಿಡ್ ಮಹಾಮಾರಿಯಿಂದಾಗಿ ಕಳೆಗುಂದಿತ್ತು. ಆದರೆ ಇದೀಗ ಹಬ್ಬಗಳ ಆಚರಣೆಗೆ ಹೇರಿದ್ದ ನಿಷಿದ್ಧ ಕೊಂಚ ಸಡಿಲಗೊಳಿಸಿದ ಹಿನ್ನೆಲೆಯಲ್ಲಿ ಈ ಬಾರಿ ನವರಾತ್ರಿಯ ಸಂಭ್ರಮದಲ್ಲಿ ಮತ್ತೆ ತಾಸೆಯ ಸದ್ದು ಕೇಳಲಾರಂಭಿಸಿದೆ. ಕುಂದಾಪುರದ ಟಿಟಿ ರಸ್ತೆಯ ಭರತ್ಕಲ್ನ ಬಸವೇಶ್ವರ ಯುವಕ ಮಂಡಲದವರ ಆಶ್ರಯದಲ್ಲಿ ಟಿಟಿ ಟೈಗರ್ಸ್ ಸತತ 21 ವರ್ಷಗಳಿಂದ ಹುಲಿವೇಷ ಹಾಕುತ್ತಾ ಬಂದಿದ್ದು, ಈ ವರ್ಷ ವಿಭಿನ್ನವಾಗಿ ಹುಲಿವೇಷ ಹಾಕಿದ್ದಾರೆ. 2 ವರ್ಷದಲ್ಲಿ ಜನ ಹುಲಿವೇಷವನ್ನ ಮರೆತಿದ್ದು, ಕಲೆ ನಶಿಸಿ ಹೋಗಬಾರದೆಂದು ಕೊರೋನಾ ಹಾವಳಿಯ ನಡುವೆಯೂ ಹುಲಿವೇಷ ಹಾಕಿ ಪೇಟೆ ಸುತ್ತುತ್ತಿದ್ದಾರೆ. ನಾಗರಾಜ್, ರೋಹಿತ್, ಚರಣ್, ನಯನ್ ಕುಮಾರ್ ಉಸ್ತುವಾರಿಯಲ್ಲಿ ಯುವಕರ ತಂಡವೊಂದು ಉಡುಪಿ, ಮಂಗಳೂರಿಗಿಂತ ಭಿನ್ನವಾಗಿ ಬಣ್ಣ ಹಚ್ಚಿ ನೂತನ ಶೈಲಿಯ ಹುಲಿ ಹೆಜ್ಜೆ ಹಾಕಿ ಕಲಾಭಿಮಾನಿಗಳನ್ನು ರಂಜಿಸುತ್ತಿದ್ದಾರೆ. ನವರಾತ್ರಿಯ 8 ದಿನಗಳ ಕಾಲ ಬಣ್ಣ ಹಚ್ಚಿಕೊಂಡಿರುವ ಇವರು ಕುಂದೇಶ್ವರ ದೇವಸ್ಥಾನದ ಶಾರದೋತ್ಸವ ವಿಸರ್ಜನಾ ಮೆರವಣಿಗೆಯಲ್ಲಿ ಭಾಗವಹಿಸಿ ಆ ವರ್ಷದ ಕುಣಿತವನ್ನ ಕೊನೆಗೊಳಿಸಿದ್ದಾರೆ. ಟಿಟಿ ಟೈಗರ್ಸ್ ಎಂಬ ಹುಲಿವೇಷ ತಂಡವನ್ನ ಹುಟ್ಟುಹಾಕಿದ್ದು ವಿಲ್ಫ್ರೆಡ್ ಡಿಸೋಜಾ ಅವರ ನಂತರ ಅವರ ಶಿಷ್ಯಂದಿರು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಿದ್ದಾರೆ. ಪ್ರತಿ ವರ್ಷ ಕುಂದಾಪುರದ ಎಲ್ಲಾ ಮನೆಯವರು ಟಿಟಿ ಟೈಗರ್ಸ್ ತಂಡ ಮನೆಗೆ ಬರುವುದನ್ನೇ ಕಾಯುತ್ತಿದ್ದಾರೆ. ಪ್ರತಿಯೊಂದು ನಮ್ಮ ಯುವಕ ಮಂಡಲದ ಸದಸ್ಯರು ಸಹಕರಿಸುತ್ತಿದ್ದಾರೆ. ಅದೇ ರೀತಿ ಸುಮಾರು 21 ವರ್ಷದ ಹಿಂದೆ ನಮ್ಮ ಬಸವೇಶ್ವರ ಯುವಕ ಮಂಡಲದ ಸದಸ್ಯನಾದ ವಿಲ್ಫ್ರೆಡ್ ಡಿಸೋಜನವರು ಪ್ರಪ್ರಥಮವಾಗಿ ಹುಲಿವೇಷವನ್ನು ಹಾಕಿಸಿ ನಮ್ಮ ಮಕ್ಕಳಿಗೆ ಹಾಗೂ ಪರಿಸರದವರಿಗೆ ಒಂದು ಹುಲಿವೇಷದ ಅಂದರೆ ಏನು ಅಂತಂದು ಹೇಳಿ ತೋರಿಸಿಕೊಟ್ಟಂತಿರೋ ಇವತ್ತು ಆ ಹುಡುಗ ನಮ್ಮೊಟ್ಟಿಗೆ ಇಲ್ಲ. ಆದರೂ ನಮ್ಮ ಯುವಕ ಮಂಡಲದ ಸದಸ್ಯರು ಅವನ ನೆನಪಿಗಾಗಿ ಸದಾ ದಸರಾ ಟೈಮಿಗೆ ಹುಲಿವೇಷವನ್ನು ಹಾಕಿ ಮನೆ ಮನೆಗೆ ಹೋಗಿ ಯಥಾಶಕ್ತಿ ನಮ್ಮ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಅದಂತೂ ಈ ಸಲ ನಮ್ಮ ಯುವಕ ಮಂಡಲದ 75ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ನಮ್ಮ ಯುವಕ ಮಂಡಲದ ಕಿರಿಯ ಸದಸ್ಯರು ಬಹಳ ಉತ್ತಮವಾಗಿ ಕಲೆಯನ್ನು ಅಭಿವೃದ್ಧಿಪಡಿಸಿಕೊಂಡು ಹುಲಿವೇಷವನ್ನು ಹಾಕಿ ಮನೆ ಮನೆಗೆ ಬರ್ತಾ ಇದ್ದಾರೆ. ಶ್ರೀದೇವರು ತಾಯಿ ಅವರಿಗೆ ಮುಂದಿನ ಸಮೇತ ಉತ್ತರೋತ್ತರ ಯಶಸ್ಸನ್ನು ಆಗಲಿ. ಹಾಗೆ ಅವರ ಒಂದು ಹುಲಿವೇಷ ಕಲೆ ನಮ್ಮ ಕುಂದಾಪುರದ ಪರಿಸರದ ಎಲ್ಲರಿಗೂ ಪರಿಚಯಿಸುವಂತಲಾಗಿ ಮನದಲ್ಲಿ ನೆನಪಿರುವಂತಲಾಗಲಿ ಅಂತ ಈ ಮೂಲಕ ತಮ್ಮ ಬಸವೇಶ್ವರ ಯುವಕ ಮಂಡಲದ ಹುಲಿವೇಷಧಾರಿಗಳಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಶುಭವನ್ನು ಹಾರೈಸ್ತಾ ಇದ್ದೇನೆ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.